ಮಂಗಳೂರಿನ ಅಡ್ಯಾರ್ ಸಮೀಪದಲ್ಲಿರುವ ಫಸ್ಟ್ ನ್ಯೂರೋ ಮೆದುಳು ಹಾಗೂ ಬೆನ್ನೆಲುಬು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ರಕ್ತನಿಧಿ ಕೇಂದ್ರ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆಯ ವತಿಯಿಂದ ನಗರದ ಅಡ್ಯಾರ್ ಸಮೀಪದಲ್ಲಿರುವ ಫಸ್ಟ್ ನ್ಯೂರೋ ಮೆದುಳು ಹಾಗೂ ಬೆನ್ನೆಲುಬು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ರಕ್ತದಾನ ಶಿಬಿರಕ್ಕೆ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ರಕ್ತ ಮತ್ತೊಬ್ಬನ ಜೀವನವನ್ನ ಉಳಿಸುತ್ತದೆ. ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರಿಂದ ಮತ್ತೊಬ್ಬರಿಗೆ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ರಕ್ತ ಎನ್ನುವಂಥದ್ದು ಮನುಷ್ಯನ ಜೀವ ಉಳಿಸುವಂತಹ ಬಹಳ ಒಂದು ಅಗತ್ಯವಾಗಿರತಕ್ಕಂತಹ ಸೊತ್ತು ಅಂತ ಹೇಳ್ಬೋದು. ಇವತ್ತು ಧರ್ಮದ ಒಳಗೆ, ಜಾತಿಯ ಒಳಗೆ ನಾವು ಜಗಳವಾಡಿದರೂ ಕೂಡ ದೇವರು ನಮ್ಮನ್ನು ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ರಕ್ತದಲ್ಲಿ ಎಲ್ಲಿಯೂ ಕೂಡ ವರ್ಗೀಕರಣ ಮಾಡಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ರಕ್ತ ಇನ್ನೊಬ್ಬರ ಜೀವವನ್ನು ಉಳಿಸುವಂತಹ ಬಹಳ ಒಂದು ಅಗತ್ಯವಾಗಿರತಕ್ಕಂತಹ ದೇವರು ಕೊಟ್ಟಂತಹ ವರ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್ ತಬೀತಾ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ಇದು ಮತ್ತೊಬ್ಬರ ಉಳಿವಿಗಾಗಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. Very important to know about the blood, because it is the life of the human being, and every 2 to 3 seconds we require a blood donation. A person requires blood donation, and if you consider in a day, 44,000 blood donations are expected to happen in a day, but unfortunately we have only 33,000 people donating blood in a day. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನಿರ್ದೇಶಕರಾದ ರಾಜೇಶ್ ಶೆಟ್ಟಿ, ರೋಶ್ನಿ ಶೆಟ್ಟಿ, HR ಪೃಥ್ವಿರಾವ್ ಇನ್ನಿತರರು ಹಾಜರಿದ್ದರು. ವೀರೇಶ್, V4 ನ್ಯೂಸ್, ಮಂಗಳೂರು.